ಕಾಪು ತಾಲೂಕು ಕಾರ್ಯನಿರತ ಪತ್ರಕರ್ತರ ಕಾಪು ಸಂಘದ ಕಚೇರಿಯಲ್ಲಿ ದೀಪಾವಳಿ ಆಚರಣೆ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಕಾಪು ಪತ್ರಕರ್ತರ ಸಂಘದಲ್ಲಿ ಹಬ್ಬ ಆಚರಣೆ ಉತ್ತಮ ಬೆಳವಣಿಗೆಯಾಗಿದೆ. ಎಲ್ಲ ಜಾತಿ ಧರ್ಮಗಳ ಹಬ್ಬ ಹರಿದಿನಗಳನ್ನು ಆಚರಿಸುವ ಮೂಲಕ ಹಬ್ಬಕ್ಕೆ ಹೆಚ್ಚಿನ ಮಹತ್ವ ಬರುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4ನೇ ಅಂಗವಾಗಿ ಪತ್ರಿಕಾ ರಂಗಕ್ಕೆ ಅತಿ ಹೆಚ್ಚಿನ ಒತ್ತಡ ಇದೆ. ವಸ್ತುನಿಷ್ಠೆ ಶ್ರದ್ಧೆಯನ್ನ ಜನರಿಗೆ ತಲುಪಿಸುವಲ್ಲಿ ಪತ್ರಕರ್ತರು ಹೆಚ್ಚಿನ ಒತ್ತು ನೀಡಬೇಕು ಎಂದು ಹೇಳಿದರು. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅದೇ ರೀತಿಯಾಗಿ ಪತ್ರಿಕೋದ್ಯಮ ಕೂಡ ಅಷ್ಟೇ ಮಹತ್ವ. ಒಂದು ದೇಶದಲ್ಲಿ ಪ್ರಜಾಸತ್ತೆ ನಿರ್ವಿಘ್ನವಾಗಿ ನಡೀಬೇಕಾಗಿದ್ರೆ ಇವೆಲ್ಲವೂ ಕೂಡ ಒಂದು ರೀತಿಯ ಅಸ್ತ್ರ. ಅದರಲ್ಲಿ ಹೆಚ್ಚಿನ ಅಂಶ ಶಾಸಕಾಂಗದ ಬಗ್ಗೆ ನೋಡಿದ್ರೆ ಇವತ್ತಿನ ಫಲಿತಾಂಶದ ಬಗ್ಗೆ ನಮಗೆ ಸಿಹಿಯೂ ಇದೆ, ಕಹಿಯೂ ಇದೆ. ಅದೇ ರೀತಿಯಲ್ಲಿ ಕಾರ್ಯಾಂಗದ ಬಗ್ಗೆ ಇವಾಗಲೇ ನಮ್ಮ ಮುಖ್ಯ ಅಧಿಕಾರಿಯವರು, ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಂದಕ್ಕೆ ನ್ಯಾಯಾಂಗ ಕೂಡ ಇಲ್ಲಿಗೆ ಬರ್ಲಿಕ್ಕಿದೆ. ಮೊನ್ನೆ ಬಂದು ಹೈಕೋರ್ಟ್ನವರು ಬಂದು ಎಲ್ಲಿ ಜಾಗ ನೋಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ. 4 ಎಕರೆ ಜಾಗ ಬೇಕು, ಅದಕ್ಕೆ ನ್ಯಾಯಾಂಗ ಕೂಡ, ನಂತರ ಅದಕ್ಕೆ ಬೇಕಾಗುವಂತ ಕ್ವಾರ್ಟರ್ಸ್ಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಇವತ್ತು ಚಾಲನೆ ಕೊಡುವಂತ ಅವಕಾಶ ಆಗ್ತದೆ. ಪತ್ರಿಕೋದ್ಯಮ ಹೆಚ್ಚಿನ ಅಂಶ ಪತ್ರಕರ್ತರ, ನಮ್ಮ ಕಾಪು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಬಹಳಷ್ಟು ಒಂದು ರೀತಿಯ ಮಾದರಿಯಾದಂತ ಒಂದು ಕಾರ್ಯಕ್ರಮ. ಇದೇ ಸಂದರ್ಭ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಫಾರೂಕ್ ಅಹಮದ್ ಚಂದ್ರನಗರ ಮತ್ತು ಗುರುಚರಣ್ ಪೊಲಿಪು ಅವರನ್ನ ಸಂಘದ ವತಿಯಿಂದ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾತೃ ಸಂಸ್ಥೆಯ ಅಧ್ಯಕ್ಷ ರಾಕೇಶ್ ಕುಂಜೂರು ವಹಿಸಿದ್ರು. ಈ ಸಂದರ್ಭದಲ್ಲಿ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಜ್ಯೋತಿಷ್ಯ ವಿದ್ವಾನ್ ಪ್ರಕಾಶ್ ಅಮ್ಮಣ್ಣಯ್ಯ, ಜಿಲ್ಲಾಧ್ಯಕ್ಷ ಯೋಗೀಶ್ ಶೆಟ್ಟಿ ಬಾಲಾಜಿ, ಕೆ ಲೀಲಾಧರ್ ಶೆಟ್ಟಿ, ದಿವಾಕರ್ ಡಿ ಶೆಟ್ಟಿ, ದಿವಾಕರ್ ಬಿ ಶೆಟ್ಟಿ, ಫಾರೂಕ್ ಅಹಮದ್, ಗುರುಚರಣ್ ಪೊಲಿಪು, ಕಾಪು ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಕಾಶ್, ಪುರಸಭಾಧಿಕಾರಿ ವೆಂಕಟೇಶ್ ನಾವ್ಡಾ, ದೀಪಕ್ ಕುಮಾರ್ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.